ಗೀ ರೋಸ್ಟ್ ಅಂದರೆ ಗೀ ಪರಿಮಳ ಜಾಸ್ತಿ ಬರಬೇಕು. ಸೊ ಒಳ್ಳೆ ಪರಿಮಳ ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಬಾಯಲ್ಲಿ ನೀರೂರಿಸುವಂಥ ಸೂಪರ್ವಾಗಿರುವಂಥ ಚಿಕನ್ ಗೀ ರೋಸ್ಟ್ ತಯಾರಾಗಿದೆ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಯಾವ ರೆಸಿಪಿ? ಚಿಕನ್ ಗೀ ರೋಸ್ಟ್. ಹಾಂ, ಸೂಪರ್. ಓಕೆ. ಸೊ ಮ್ಯಾಂಗ್ಳೂರ್ ಸ್ಪೆಷಲ್ ಅದು ಬೇರೆ. ಹೌದಾ? ಗೀ ರೋಸ್ಟ್ ಅಂದರೆ ಮ್ಯಾಂಗ್ಳೂರ್ ಸ್ಪೆಷಲ್ ಅದು. ಹೌದು. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಹಾಂ, ಮೊದಲಿಗೆ ಸ್ಟಾರ್ಟ್ ಮಾಡ್ತೀನಿ. ಹ್ಞೂ ಫಸ್ಟಿಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಚಿಕನ್. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಮತ್ತು ಸ್ವಲ್ಪ ಮೊಸರು, ಮತ್ತು ಸ್ವಲ್ಪ ಅರಿಶಿನ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಇದನ್ನು ಕಲಿಸ್ತೇನೆ. ಸೊ ಇದು ಸಾಧಾರಣ ಎಷ್ಟೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ? ಒಂದು ಅರ್ಧ ಗಂಟೆ ಇಡಬೇಕು, ಇಟ್ಟರೆ ಒಳ್ಳೆಯದು. ಹಾಂ ಹಾಂ. ಇಲ್ಲದ್ರೆ ಫಾಸ್ಟ್ ಬೇಗ ಸಹ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಗ್ರೈಂಡ್ ಮಾಡಲಿಕ್ಕೆ ಮೆಣಸು, ಇದು ಬಿಸಿ ನೀರಿನಲ್ಲಿ ನೆನೆಸಿಟ್ಟು ತಂದದ್ದು. ಓಕೆ. ಸ್ವಲ್ಪ ಹೊತ್ತು ಅರ್ಧ ಗಂಟೆ ಇಟ್ಟು ನೆನೆಸಿದಂಥ ಇದು ಮೆಣಸು. ಹೌದು. ಮತ್ತು ಒಂದು 5 ಗೋಡಂಬಿ, ನೆನೆಸಿದಂಥ ಗೋಡಂಬಿ, ಮತ್ತು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ದೆಲ್ಲ, ಸೋಂಪು, ಸ್ವಲ್ಪ ಸ್ವಲ್ಪ ಮೆಂತೆ, ಎಲ್ಲವನ್ನು ಹಾಗೆ ಹುರಿದು ಹಾಕೊಂಡಿದ್ದೀರಿ. ಹೌದು. ಸ್ವಲ್ಪ ಕೊತ್ತಂಬರಿ, 2 ಚಮಚದಷ್ಟು ಕೊತ್ತಂಬರಿ, ಮತ್ತು ಜೀರಿಗೆ, 1 ಚಮಚ ಜೀರಿಗೆ. ಇದು ಸ್ವಲ್ಪ ಹಚ್ಚದ ಖಾರದ ಪುಡಿ ಸಹ ಹಾಕ್ಲಿಕ್ಕೆ ಉಂಟು ಇದಕ್ಕೆ, ಮ್ಯಾರಿನೇಷನ್ ಮಾಡಲಿಕ್ಕೆ. ಮೆಣಸಿನ ಪುಡಿನ? ಹೌದು. ಓಕೆ. ಮ್ಯಾರಿನೇಷನ್ಗೆ ಹೌದು, ಹಾಕಬೇಕು. ಸ್ವಲ್ಪ ಮರ್ತೋಯ್ತು. ಇದಿಷ್ಟು ಗ್ರೈಂಡಿಂಗಿಗೆ. ಇದಕ್ಕೆ ನೀರು ಹಾಕಬೇಕಾ? ನೀರು ಸ್ವಲ್ಪ, ಹೆಚ್ಚು ಬೇಡ. ಹಾಂ, ಅಂದರೆ ಆ ಮೆಣಸನ್ನು ನೀವು ಇದು ನೆನೆಸಿಟ್ಕೊಂಡಿದ್ದೀರಿ, ಹಾಗಾಗಿ ಅಷ್ಟೇ ಸಾಕಾಗ್ತದೆ. ಕೊಡಿ. ಹೌದು, ಇದೆಲ್ಲ ಹಾಕಿದೆಲ್ಲ ನಾನು. ಮತ್ತು ಒಂಚೂರು ಹುಳಿ, ಹುಣಿಸೆ ಹುಳಿ ಅಲ್ಲ, ಇದು ಎಸಳು ಹುಳಿ ಅಂತ. ಹುಣಿಸೆ ಹುಳಿ, ಎಸಳು ಪುಳಿ, ಎಸಳು ಪುಳಿ ಆಗ್ತದೆ. ಹಾಂ, ಅದೇ ಅದೇ. ಸ್ವಲ್ಪ ನೀರು ಹಾಕಿ. ಓಕೆ. ಸೊ ಫಸ್ಟ್ ಹೀಗೇನೆ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಂ, ಇನ್ನು ಸ್ವಲ್ಪ ನೀರು ಹಾಕೋಣಲ್ಲ? ಹಾಂ, ನೀರು ಹಾಕಿ ಮಾಡಿ ನೋಡಿ. ಹಾಂ, ಸಾಕು ಸಾಕು ಸಾಕು. ಸಾಕಾ? ಹಾಂ, ಸಾಕು. ಇದೀಗ ಬಾಣಲೆ ಇನ್ನು ಈಗ ಸ್ವಲ್ಪ ತುಪ್ಪ ಹಾಕಿ. ಗೀ ರೋಸ್ಟ್ ಅಲ್ಲ? ಗೀ ರೋಸ್ಟ್ ಅಂದರೆ ಘೀ ಬೇಕೇ ಬೇಕು. ಅದಕ್ಕೆ ಬೆಸ್ಟ್ ಘೀ ಅಂತ ಹೇಳಿದರೆ KC ಅವರ ಶುದ್ಧ ಹಸುವಿನ ತುಪ್ಪ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಆಟೋಮ್ಯಾಟಿಕ್ಲಿ ಸೂಪರ್ ಆಗಿ ಬರುತ್ತೆ. ಸಾಕಾ ಬೇಕಾ? ಸ್ವಲ್ಪ ಹಾಕಿ. ಗೀ ರೋಸ್ಟ್ ಹಾಕಿ ಸಾಕು. ಸೊ ನೀವೀಗ ಮಸಾಲೆ ಇದನ್ನು ಮಾಡ್ಕೊಂಡ್ರಿ ಮನೆಯಲ್ಲಿ, ಇದೆಲ್ಲ ಗೊತ್ತಿಲ್ಲ ಅಂತ ಹೇಳುವವರಿಗೆ ಬೆಸ್ಟ್ ಅಂತ ಹೇಳಿದ್ರೆ, ಬೆಸ್ಟ್ ಅಂತ ಹೇಳಿದ್ರೆ ನಾನಾ ಗೀ ರೋಸ್ಟ್ ಮಸಾಲಾನು ಇದೆ, ಅದು ಕೂಡ ಹೌದು. ಸ್ವಲ್ಪ ಇದು ಕರಿಬೇವು ಹಾಕ್ತೇನೆ. ಚಿಕನ್ ಸೊ ಫಸ್ಟ್ ಈ ಮ್ಯಾರಿನೇಟ್ ಮಾಡಿದ ಚಿಕನನ್ನೇ ಬೇಯಿಸ್ಕೊಳ್ಳುವಂಥದ್ದು? ಹೌದು, ಫಸ್ಟಿಗೆ. ಹೌದು. ಆಮೇಲೆ ಅದು ಮಸಾಲೆ ಹಾಕೋದು. ಇದು ಸ್ವಲ್ಪ ಬೆಂದ ಮೇಲೆ ಮತ್ತೆ ಅದು ಹಾಕೋದು. ಸ್ವಲ್ಪ ಲಿಡ್ ಮುಚ್ಚಿ ಇಡುವ, ಬೇಯಲಿ ಸ್ವಲ್ಪ.
ಲಿಡ್ ಇಡಬೇಕು. ಮುಚ್ಚಿ ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ಈ ರುಬ್ಬಿದ ಮಸಾಲೆ. ಇದಕ್ಕೆ ಚೂರು ನೀರು ಹಾಕಿ ಕೊಡಬೇಕು. ನೀರು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಂ ಭಾರಿ ಒಳ್ಳೆದಾಗ್ತದೆ. ಹೌದು, ನೀರು ದೋಸೆ ಉಂಟು. ಸ್ವಲ್ಪ ನೀರು ಹಾಕಬೇಕು ಅಷ್ಟೇ ಇದಕ್ಕೆ. ಹೆಚ್ಚು ನೀರು ಹಾಕಲಿಕ್ಕಿಲ್ಲ, ಬೇಯಲಿಕ್ಕೆ ತಕ್ಕ. ನೋಡುವ ಹೇಗಾಯ್ತು. ಇನ್ನೂ ಈ ನೀವು ಬಹುಶಃ ಬ್ಯಾಡಗಿ ಮೆಣಸು ಹಾಕಿದಿರಿ. ಹೌದು, ಕಾಶ್ಮೀರಿ ಚಿಲ್ಲಿ ಹಾಕಿದ್ರೆ ಇನ್ನೂ ರೆಡ್ ಕಲರ್ ಬರುತ್ತೆ ಅಲ್ಲ. ಹೌದು, ಕಾಶ್ಮೀರಿ ಚಿಲ್ಲಿ ಪೌಡರ್ ತಂದೇನೆ, ಹಾಕಿದ್ದೇನೆ ಇದಕ್ಕೆ. ಓಕೆ, ಅದೇ ಹಾಗೆ ಇಷ್ಟು ಕೆಂಪು ಉಂಟು. ನಿಧಾನಕ್ಕೆ ಬಂದರೆ ಇದು ಘೀ ಹೊರಗಡೆ ಬಿಡ್ತಾ ಇದ್ರೆ ಹೌದು, ಅದು ಬಿಡ್ತಾ ಉಂಟು. ರೆಡಿ ಆಯಿತು ಅಂತ. ಹೌದು, ಅದು ಮುಚ್ಚಳ. ಇದು ಬಿಟ್ಕೊಂಡು ಬಂತು, ತುಪ್ಪ ಬಿಡ್ತಾ ಇದೆಲ್ಲ. ಹೌದು, ಅಂದರೆ ಆಗ್ತಾ ಬಂತು. ಆಯ್ತು, ಹೌದು. ಒಳ್ಳೆ ಥಿಕ್ಕಾಗಿ ಬಂದಿದೆ. ಸೊ ಇನ್ನೂ ತುಪ್ಪ ಜಾಸ್ತಿ ಬೇಕು ಅನ್ನೋರು ಮೇಲೆ ಮೇಲೆ ತುಪ್ಪ ಹಾಕ್ಬೋದು ಹಾಕ್ಕೊಂಡು ಸ್ವಲ್ಪ. ಹೌದು ಹೌದು, ಬೇಕಾದರೆ. ಓಕೆ, ಇದು ರೆಡಿನಾ? ರೆಡಿ. 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 ಆಫ್ ಮಾಡ್ದಾ? ಹಾಂ, ಆಫ್ ಮಾಡಿ. ಸರ್ವ್ ಮಾಡ್ಕೊಳ್ಳೋಣ. ತಗೊಳ್ಳಿ. ಈಗ ಸ್ವಲ್ಪ ಮೇಲಿಂದ ಕರಿ ಲೀಸು ಸ್ವಲ್ಪ ಅಷ್ಟು ಪರಿಮಳಕ್ಕೆ. ಸರ್ವ್ ಮಾಡಿ. ಮ್ಯಾಂಗೋ ಸ್ಟೈಲ್ ಚಿಕನ್ ಘೀ ರೋಸ್ಟ್ ರೆಡಿ. ಬಿಸಿ ಬಿಸಿ ಉಂಟು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೂಪರ್. ಸೊ ಅದರೊಂದು ಮಸಾಲದು ಹಾಗೆಯೇ ಘೀ ರೋಸ್ಟ್ ಅಂದರೆ ಘೀ ಪರಿಮಳ ಜಾಸ್ತಿ ಬರಬೇಕು. ಸೊ ಒಳ್ಳೆ ಪರಿಮಳ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬಾಯಲ್ಲಿ ನೀರೂರಿಸುವಂಥ ಸೂಪರ್ ಆಗಿರುವಂಥ ಚಿಕನ್ ಘೀ ರೋಸ್ಟ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಘೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲಿಗೆ ಕೋಳಿ ಮಾಂಸಕ್ಕೆ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ ಹಾಕಿ ಬೆರೆಸಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ನಂತರ ನೆನೆಸಿದ ಒಣಮೆಣಸು, ಗೋಡಂಬಿ, ಹುರಿದ ಸೋಂಪು, ಮೆಂತೆ, ಧನಿಯಾ ಬೀಜ, ಜೀರಿಗೆ, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಕರಿಬೇವು, ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ ಹಾಕಿ ಬೇಯಿಸಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ರುಬ್ಬಿದ ಮಸಾಲೆ, ಬೇಕಿದ್ದಲ್ಲಿ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಕರಿಬೇವನ್ನು ಉದುರಿಸಿ ಸರ್ವ್ ಮಾಡಿ. ಚಿಕನ್ ಘೀ ರೋಸ್ಟ್ ನೀರು ದೋಸೆಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.